ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 70ನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಧ್ವಜಾರೋಹಣವನ್ನ ಏರ್ಪೋರ್ಟ್ ನಿರ್ದೇಶಕ ವಿವಿ ರಾವ್ ಅವರು ನೆರವೇರಿಸಿಕೊಟ್ರು. ಸುಮಾರು 85 ಸಿಐಎಸ್ಎಫ್ ಸಿಬ್ಬಂದಿಗಳು ಪರೇಡ್ನಲ್ಲಿ ಪಾಲ್ಗೊಂಡಿದ್ರು. ಇನ್ನು ಸಿಐಎಸ್ಎಫ್ನ ಗೋಲ್ಡನ್ ಜುಬ್ಲಿ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಸಿಐಎಸ್ಎಫ್ ಅಧಿಕಾರಿಗಳು ಕೆಲವೊಂದು ಪ್ರದರ್ಶನಗಳನ್ನು ಏರ್ಪಡಿಸಿದ್ರು. ಅವುಗಳಲ್ಲಿ ಪ್ರಮುಖವಾದುದು ಅಂಗಾಂಗ ದಾನದ ಕುರಿತು ನಡೆಸಿದ ಜಾಗೃತಿ ಬೀದಿ ನಾಟಕವು ಸಾರ್ವಜನಿಕರಲ್ಲಿ ಅಂಗಾಂಗ ದಾನದ ಕುರಿತು ಅರಿವು ಮೂಡಿಸಿತು. इसको दान करके जो है आप किसी दूसरे की भलाई नहीं कर सकते। इस संकट की स्थिति से निपटने के लिए हम लोगों को अंगदान के प्रति अवेयर रहने की जरूरत है। आइए आज के दिन हम अपने दाहिने हाथ को अपने सीने पे रखते हैं और ये कसम खाते हैं कि जिंदगी में जब भी मौका मिले हम अपना अंगदान करेंगे और मानवता की रक्षा करेंगे। अंगदान ಈ ಸಂದರ್ಭ ಸಿಐಎಸ್ಎಫ್ನ ಡಿಸಿ ಅಮಿತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.